ಮಹಾರಾಷ್ಟ್ರದ ಸಿಂಧುದುರ್ಗ ಜಿಲ್ಲೆಯ ಸಿರೋಡಾ ಕಡಲ ತೀರಕ್ಕೆ ದಸರಾ ರಜೆಯನ್ನು ಕಳೆಯಲು ಹೋಗಿದ್ದ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಕುಟುಂಬವೊಂದು ನೀರು ಪಾಲಾಗಿದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಲೊಂಡಾ ಗ್ರಾಮದ 7 ಮಂದಿಯ ಕುಟುಂಬವು ದಸರಾ ರಜೆಯನ್ನ ಕಳೆಯಲು ಸಿಂಧುದುರ್ಗ ಜಿಲ್ಲೆಯ ಸಿರೋಡಾ ಕಡಲ ತೀರಕ್ಕೆ ಪ್ರವಾಸ ಹೋಗಿತ್ತು. ಲೊಂಡಾ ಗ್ರಾಮದ 17ರ ಇಸ್ತಾರ್ ಕಿತ್ತೂರ, 13ರ ಇಬಾದ್ ಕಿತ್ತೂರ, ಅಳ್ನಾವರದ 16ರ ನಮೀರಾ ಅಖ್ತರ್ ಮೃತರು. ಲೊಂಡಾದ 36 ಇರ್ಫಾನ್ ಕಿತ್ತೂರ, 15ರ ಇಕ್ವಾನ್ ಕಿತ್ತೂರ, ಮಹಾರಾಷ್ಟ್ರದ 20ರ ಪಾರಾಯನ್ ಮುನಿಯರ್, 13ರ ಜಾಕೀರ್ ಮುನಿಯರ್ ಅಲೆಯಲ್ಲಿ ಕೊಚ್ಚಿಕೊಂಡು ಹೋಗಿ ನಾಪತ್ತೆಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಸಿರೋಡಾ.